ನಡೆದಿತ್ತು ವಿವಿಧ ಪರಿಕಲ್ಪನೆಗಳ ವೈವಿಧ್ಯಮಯ ಕಾರ್ಯಕ್ರಮ. ಒಂದಕ್ಕಿಂತ ಒಂದು ವಿದ್ಯಾರ್ಥಿ ತಂಡಗಳ ಅದ್ಭುತ ಅಭಿನಯ. ವೇದಿಕೆಯ ಮೇಲೆ ಅಪ್ಪ ಅಮ್ಮ, ಮಕ್ಕಳು, ಶಿಕ್ಷಕರು, ವಿದ್ಯಾರ್ಥಿಗಳು, ಬಾಲಿವುಡ್, ಸ್ಯಾಂಡಲ್ವುಡ್ ನಟ ನಟಿಯರು. ಅರೆ, ಇದೇನಿದು, ನಿಜಕ್ಕೂ ಇವರೆಲ್ಲ ಬಂದಿದ್ರ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ? ಇದೆಲ್ಲ ಉಜಿರೆಯ ಇಂದ್ರಪ್ರಸ್ಥ ಆಡಿಟೋರಿಯಂನಲ್ಲಿ ನಡೆದ ವಿದ್ಯಾರ್ಥಿಗಳ ನಟನೆ. ಈ ವಿದ್ಯಾರ್ಥಿಗಳ ನಟನೆಗೆ ಮನ ಸೋಲದವರೇ ಇಲ್ಲ. ಒಂದೊಂದು ತಂಡಗಳ ಅಭಿನಯಕ್ಕೆ ತಮ್ಮ ಸ್ನೇಹಿತರಿಂದ ಚಪ್ಪಾಳೆ, ಸಿಳ್ಳೆ, ಅಯ್ಯೋ ನಮ್ಮ ಸಮಯ ಮುಗಿದೆ ಹೋಯ್ತಲ್ಲ ಎಂದು ಚಡಪಡಿಸುತ್ತಿದ್ದ ಸ್ಪರ್ಧಾಳುಗಳು. ಮುದ್ದು ಮುದ್ದಾದ ನಿರೂಪಣೆ ಇದೆಲ್ಲ ಕಂಡು ಬಂದಿತ್ತು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಉಜಿರೆ ಕಾಲೇಜಿನ ಪಿಯುಸಿ ವಿದ್ಯಾರ್ಥಿಗಳ ಪ್ರತಿಭಾ ಪ್ರದರ್ಶನ ಕಾರ್ಯಕ್ರಮದಲ್ಲಿ. ಇದೇ ಈ ಹೊತ್ತಿನ ವಿಶೇಷ ಎಸ್ಡಿಎಂ ಪ್ರತಿಭಾ ವೈಭವ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಶ್ವಿನಿ. ಉಜಿರೆ ಎಸ್ಡಿಎಂ ಕಾಲೇಜಿನಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳೇ ವಿಭಿನ್ನ. ಎಸ್ಡಿಎಂ ಕಾಲೇಜು ನೇತೃತ್ವದಲ್ಲಿ ನಡೆಯುವ ಪ್ರತಿಯೊಂದು ಕಾರ್ಯಕ್ರಮವು ವಿದ್ಯಾರ್ಥಿಗಳ ಪ್ರತಿಭೆಗಳನ್ನ ಹೊರಹೊಮ್ಮುವ ಕೆಲಸವನ್ನ ಮಾಡ್ತಾ ಬಂದಿದೆ. ಶಿಕ್ಷಣದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೂ ಇಲ್ಲಿ ಪ್ರೋತ್ಸಾಹ ನೀಡುತ್ತಾ ಬಂದಿದ್ದರಿಂದಲೇ ಇಲ್ಲಿನ ವಿದ್ಯಾರ್ಥಿಗಳು ವಿವಿಧ ಕ್ಷೇತ್ರಗಳಲ್ಲಿ ಇಂದಿಗೂ ಗುರುತಿಸಿಕೊಂಡಿದ್ದಾರೆ, ಜೊತೆಗೆ ಗುರುತಿಸಿಕೊಳ್ತಿದ್ದಾರೆ. ಶ್ರೀ ಮಂಜುನಾಥಾಯ ನಮಃ. ಭಾರತ ಮೈ ಜುಂಬನಿಸುವಂತಹ ಸಂಸ್ಕೃತಿ, ಸಂಪ್ರದಾಯ ಮತ್ತು ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸಿ ತನ್ನತನವನ್ನು ಉಳಿಸಿಕೊಂಡ ದೇಶ. ಕಾಶ್ಮೀರದ ಮಂಜಿನ ಹರಿಗೂ ಕೇರಳದ ಸಾಂಪ್ರದಾಯಿಕ ಶೈಲಿಗೂ ಅಜಗಜಾಂತರ ವ್ಯತ್ಯಾಸವಿದ್ದು ವಿಶ್ವಕ್ಕೆ ತನ್ನ ಏಕತೆಯನ್ನು ತೋರಿಸಿಕೊಂಡ ದೇಶ ಗುಜರಾತ್. ಸಾಂಸ್ಕೃತಿಕ ಕಲೆಗಳಿಗೆ ಉತ್ತೇಜನವನ್ನು ನೀಡುವ ರಾಜ್ಯ. ಇಲ್ಲಿನ ಪ್ರಮುಖ ನೃತ್ಯ ಕಲೆಗಳಾದ ಧಾಡ್ಯ ಮತ್ತು ದೇವಾರಾಧನೆಯ ದಾಖಲ ಸಂಸ್ಕೃತಿಯ ಪ್ರತಿಬಿಂಬಗಳಾಗಿವೆ.
ಬಂದ್ರಲ್ಲ ಅಧ್ಯಕ್ಷರು. ಪಾಪಾ ಕಡಕ್ತೇನೆ ಸ್ಟಾರ್ಟ್. ಮರ ಕಡಿಯೋರು ಮರ ಕಡಿಯೋದನ್ನ ಬಿಟ್ರೆ ನಮ್ಮ ದೇಶ ಬೆಳೆಯುತ್ತೆ, ಮರನೂ ಉಳಿಯುತ್ತೆ. ಹಾಗೆ ಸ್ವಚ್ಛ ಭಾರತ್ ಅಂತ ಹೇಳೋ ಈ ಜ್ಞಾನಿಗಳು ತಮ್ಮ ಕಾಲಡಿ ಕಸನ ಸ್ವಚ್ಛಗೊಳಿಸ್ಕೊಂಡ್ರೆ ಈ ಅಭಿಯಾನ ಎಲ್ಲ ಬೇಕಾ? ಕಸ ಹಾಕೋರು ನಾವೇ, ಕಸ ಹಾಕ್ಬೇಡಿ ಅಂತ ಅವರು ಹೇಳೋರು ನಾವೇ. ಅದಕ್ಕೆ ಪರಿಹಾರ ನಮ್ಮಲ್ಲೇ ಇದೆ. ಮಾತು ಸುದ್ದಿ ಆಗೋದು ನಾವು ಹೆಕ್ಕಿದ್ದಾಗ Papanagla, parpawe. ಮಹಾಮಂತ್ರಿಗಳೇ ಮತ್ತು ಸಭಾಸದರೇ, ಯಾವ ಜನ್ಮದ ಪುಣ್ಯದಿಂದಲೂ ಇಂದು ನಾವು ಈ ಮಹಾ ಸಾಮ್ರಾಜ್ಯದ ಸೂತ್ರಧಾರಕರಾಗಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಪ್ರಜೆಗಳಿಗಾಗಿ ಮನೋರಂಜನಾ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದೇವೆ. ಕಾರ್ಯಕ್ರಮ ಆರಂಭಗೊಳ್ಳಲಿ. और
ಲೋಕದಲ್ಲೀಗ ಕ್ರಾಂತಿಯ ಬೆಂಕಿ. ಸೂರ್ಯನ ಸುಖವಿಲ್ಲ, ನಿದ್ದೆಯ ಕನಸಿಲ್ಲ. ಬಾಸಾತಿ ಈಗ ಗುರಿಯೊಂದೇ, ಹಲ್ಲಿಗೆ ಹಲ್ಲು, ಕಣ್ಣಿಗೆ ಕಣ್ಣು, ರಕ್ತಕ್ಕೆ ರಕ್ತ.
together for Sachin and team to show you a short mime about great legend Bhagat Singh. दुनिया की सुनता है क्यों
ಯಕ್ಷಗಾನ ಅನ್ನುವಂಥದ್ದು ಗಂಡು ಕಲೆ ಎಂದೇ ಖ್ಯಾತಿ. ಇದನ್ನು ನಡೆಸಲು ಬರ್ತಿದ್ದಾರೆ ಸ್ವಾತಿ. ಸೊ ಲೆಟ್ಸ್ ವೆಲ್ಕಮ್ ಸ್ವಾತಿ ಆನ್ ಸ್ಟೇಜ್. ಥ್ಯಾಂಕ್ ಯು ಸ್ವಾತಿ. ಹೇಗಿತ್ತು? ಓಕೆ, ನೆಕ್ಸ್ಟ್ ನಾವು ಮುಂದಿನ ಪರ್ಫಾರ್ಮೆನ್ಸ್ ಆಗಿ ಹೋಗುವ. ನೆಕ್ಸ್ಟ್ ಕರಾವಳಿಯ ಅತ್ಯಂತ ಹೆಮ್ಮೆಯ ಕಲೆ ಅಂದ್ರೆ ಹುಲಿವೇಷ. ಹುಲಿವೇಷ ಅಂತ ಹೇಳಿದ ಕೂಡಲೇ ನಮ್ಮೆಲ್ಲರ ಮನದಲ್ಲಿ ಒಂದು ಹೊಸ ರಕ್ತ ಹರಿದಂತಾಗ್ತದೆ. ಸೊ ಆ ರಕ್ತವನ್ನು ಚಿಮ್ಮಿಸ್ಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ಕ್ಲಾಸಿನ ಹುಲಿಗಳು ಅಂದ್ರೆ ಪವನ್ ಅಂಡ್ ಟೀಮ್. ವೆಸ್ಟರ್ನ್ ಮತ್ತು ಭರತನಾಟ್ಯಂನ ಫ್ಯೂಷನ್ ಅನ್ನು ತರಲಿಕ್ಕಿದ್ದಾರೆ ನಮ್ಮ ಕ್ಲಾಸಿನ ಬಾಯ್ಸ್ ಅಂಡ್ ಗರ್ಲ್ಸ್. ಸೊ ಲೆಟ್ಸ್ ವೆಲ್ಕಮ್ ಶಿವಪ್ರಸಾದ್ ಅಂಡ್ ಟೀಮ್.
should be able to ನಮಃ. ಓಂ ಶ್ರೀ ಜನಾರ್ದನಾಯ ನಮಃ. ಎಲ್ಲರಿಗೂ ನಮಸ್ಕಾರ ಹಾಗೂ ಶುಭ ಮುಂಜಾನೆ. ನಮ್ಮನ್ನು ಪ್ರೋತ್ಸಾಹಿಸುವಂತಹ ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್ ಸ್ಟಾಫ್ ಹಾಗೂ ಜಡ್ಜಸ್ ಹಾಗೂ ನನ್ನ ಎಲ್ಲ ಸ್ನೇಹಿತರಿಗೂ ಪ್ರಥಮ ವಿಜ್ಞಾನ ಈ ವಿಭಾಗದಿಂದ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತ. ನಾನು ಶ್ರೀಮಯ ಅಜಿತ್ ಹೆಚ್. ಮೊದಲಿಗೆ ಯಕ್ಷಗಾನದ ಕಲೆಯಾದ ಚೆಂಡೆಯನ್ನು ನುಡಿಸುವ ದೀಕ್ಷಿತ್ ಬಂಗೇರ ಹಾಗೂ ತನ್ನ ನಾಟ್ಯ ಪ್ರದರ್ಶನೆಯೊಂದಿಗೆ ನಿಮ್ಮೆಲ್ಲರನ್ನು ಸ್ವಾಗತಿಸಲು ಬರೆದಿದ್ದಾರೆ ವೈಷ್ಣವಿ. ಜೋರಾದ ಚಪ್ಪಳೆಯೊಂದಿಗೆ ಅವರನ್ನು ಸ್ವಾಗತಿಸಿ. ಭಾರತೀಯ ಸಮಾಜದಲ್ಲಿ ಹೆಣ್ಮಕ್ಳನ್ನ ಶಾಪ ಎಂದು ಪ್ರಾಚೀನ ಕಾಲದಿಂದ ಪರಿಗಣಿಸಲಾಗುತ್ತದೆ. ಆದರೆ ಇದನ್ನ ನಮ್ಮ ಮನಸ್ಸಿಂದ ಯೋಚನೆ ಮಾಡಿದ್ರೆ ಹೆಣ್ಮಕ್ಳು ಹೇಗೆ ಶಾಪ ಅಂತ ಒಂದು ಪ್ರಶ್ನೆ ಉದ್ಭವಿಸುತ್ತೆ. ಈ ಪ್ರಶ್ನೆಗೆ ಉತ್ತರಿಸಲು ಬರೆದಿದ್ದಾರೆ ನಮ್ಮ ಫಸ್ಟ್ ಸೈನ್ಸ್ ಈ ತಂಡ.
ಸರ್ಕಾರ ಹೆಣ್ಮಕ್ಳನ್ನ ಉಳಿಸೋದಿಕ್ಕೆ ಬೆಳೆಸೋದಿಕ್ಕೆ ಹಲವಾರು ನಿಯಮಗಳು ಮತ್ತೆ ಸಂಘಗಳನ್ನ ರಚಿಸಿದೆ. ಆದರೆ ಇದನ್ನು ಮೀರಿ ನಮ್ಮ ಸಮಾಜದಲ್ಲಿ ಹಲವೆಡೆ ಹೆಣ್ಮಕ್ಳ ಮೇಲೆ ಶೋಷಣೆ ನಡೀತಾನೇ ಇದೆ. ಹೇಗೆ ಒಂದ್ ಕೈಯಿಂದ ಚಪ್ಪಾಳೆ ತಟ್ಟೋದಿಕ್ಕೆ ಸಾಧ್ಯವಿಲ್ವೋ ಹಾಗೆ ಕೇವಲ ಸರ್ಕಾರದಿಂದ ಈ ಕೆಲಸ ಹೇಗೆ ಸಾಧ್ಯ? ಹಾಗಾಗಿ ನಾವು ವಿದ್ಯಾವಂತರಾಗುವುದರ ಜೊತೆಗೆ ಸರ್ಕಾರದೊಂದಿಗೆ ಕೈ ಜೋಡಿಸಿ ಹೆಣ್ಮಕ್ಳು ರಕ್ಷಣೆ ಅಂತ ನಡೆಯಬೇಕು. ವಿವೇಕಾನಂದರು ಹೇಳಿದರೆ, ಒಂದು ದೇಶದ ಪ್ರಗತಿಯ ಮಾಪನ ಆ ದೇಶದ ಮಹಿಳೆಯರಿಗೆ ಕೊಡುವ ಗೌರವದ ಮೇಲೆ ಆಧರಿಸುತ್ತದೆ ಅಂತ. ಹಾಗಾಗಿ ನಾವು ಈ ಮಾತನ್ನ ಪಾಲಿಸೋಣ. ಅದರಿಂದ ಮಹಿಳೆಯರಿಗೆ ಗೌರವನು ಸಿಗುತ್ತೆ, ನಮ್ಮ ದೇಶ ಒಂದು ಪ್ರಗತಿಯ ಮೆಟ್ಲನ್ನು ಏರುತ್ತೆ. यहाँ तू है सब वहाँ है जहाँ तू है, कदमों में तेरे जन्नतें बिछी है, जलवों में तेरे शोहरतें छुपी, आसमां तूने छुआ मैं जहाँ रहूं जहाँ में याद रहे तू, मैं जहाँ रहूं
ಕಣ್ಮರವೇ ನಿನ ತೂಗೋ ತೊಟ್ಟಿಲು ನಾವೇ ದಿನ ನೆರಳಾಗಿ ಜೊತೆಗೆ ಇರುವೆ ಸತ್ತರೆ ಹೇಗೋ ಹುಡುವೆ ನಿನಗಾಗಿ ಉಸಿರಾಡುವೆ ದಿನ ಮುಗಿದ ಚಿತೆಗೂ ಬರುವೆ ಮರದೇ ಬಾಟಣ ಜನಪದಕ ಕಣ್ಮರವೇ ನಿನ ತೂಗೋ ತೊಟ್ಟಿಲು ನಾವೇ ದಿನ ನೆರಳಾಗಿ ಜೊತೆಗೆ ಇರುವೆ ಮರಸ್ನೇಹಿ ಕಣೋ ಸತ್ತರು ಹೇಗೋ ಹುಡುವೆ ನಿನಗಾಗಿ ಉಸಿರಾಡುವೆ ದಿನ ಮುಗಿದಾಗ ಚಿತೆಗೂ ಬರುವೆ ಮರದೈ ಬಾಟಣ ಬೇಕು ಬೇಕು ಒಳ್ಳೆ ಶ್ರೀಗಂಧ ಮರವೇ ಬೇಕು ಅದಕ್ಕಂತಾನು ಬೇಕೇ ಬೇಕು 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 ಕಣಿ ಕೊರೆಯುತ್ತ ಬಗೆಯಬೇಕು ಅಂಚೆ ಬೇಕು ಬೇಕು ಜಗತ್ತಿನ ಕಟ್ಟ ಕಡೆಯ ಮರವನ್ನು ಕಡಿದುರುಳಿಸಿದ ನಂತರ ಜಗತ್ತಿನ ಕಟ್ಟ ಕಡೆಯ ಮೀನನ್ನು ನುಂಗಿದ ನಂತರ ಜಗತ್ತಿನ ಕಟ್ಟ ಕಡೆಯ ನೀರಿನ ಬಿಂದು ಆವಿಯಾದ ನಂತರ ಮನುಷ್ಯ ನಿನಗೆ ಅರ್ಥವಾಗುತ್ತದೆ ಹಣವನ್ನು ತಿನ್ನಲಿಕ್ಕಾಗದು ಎಂದು ಕಾರ್ಯಕ್ರಮಗಳನ್ನು ಕಣ್ತುಂಬಿಕೊಳ್ಳುತ್ತಿರುವ ಕಲಾರಾಧಕರಿಗೆಲ್ಲ ಆತ್ಮೀಯ ಸ್ವಾಗತ. ವಿಶ್ವರತ್ನ ಸಾರಥಿ ಭಾರತೀಯ ಮೂಲ ಶಕ್ತಿ ಕೂಡು ಕುಟುಂಬಗಳು. ಸಂಸ್ಕಾರ ಅನ್ನೋದು ಸಂಸಾರದ ಅವಿಭಾಜ್ಯ ಅಂಗವಾಗಿತ್ತು. ಆದರೆ ತಂತ್ರಜ್ಞಾನ ಬೆಳೆಯುತ್ತಾ ಹೋದ ಹಾಗೆ ಮಾನವೀಯ ಮೌಲ್ಯಗಳು ಮರೆಯಾದವು. ಕೂಡು ಕುಟುಂಬಗಳೇ ಕಣ್ಮರೆಯಾದವು. ಈ ಸಂದರ್ಭದಲ್ಲಿ ನನಗೆ ನನ್ನ ಅಜ್ಜಿಯ ಕಥೆ ನೆನಪಾಗ್ತದೆ. ಅಜ್ಜಿ, ಅಷ್ಟು ಖುಷಿಯಾಗಿ ಬಂದೆ, ಯಾಕೆ ಹೀಗೆ ಮಂಕ ಕೂತಿದ್ಯಾ? ಏನಾಯ್ತು? ಒಂದು ಕಾಲ ಇತ್ತು ನನಗೆ ನಿಮಗೆ ಅವಳಿ ಮಕ್ಕಳಾಗಿದೆ. ಆ ತೊಗಲು ನುಡಿಗಳು, ಪುಟ್ಟ ಪುಟ್ಟ ಕಥೆಗಳು, ತರಲೆ ತುಂಟಾಟಗಳು, ಅಬ್ಬಬ್ಬಾ ಆ ಖುಷಿಯೇ ಬೇರೆ. ವಿಧಿಗೆ ಚಂದ್ರನಂತೆ ಬೆಳೆಯುತ್ತಿರೋ ಮಕ್ಕಳನ್ನ ಶಾಲೆಗೆ ಸೇರಿಸೋದೆ ಒಂದು ಹಬ್ಬ. ಬೆಂಡೆಕಾಯಿ ತೊಂಡೆಕಾಯಿ ತುಪ್ಪದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ಹೇ, ಇನ್ನು ಇಲ್ಲೇ ಏನ್ ಮಾಡ್ತಿದ್ದೀರಾ? ತೇರ್ ಹೊರಡೋ ಸಮಯ ಆಯ್ತು, ಬನ್ನಿ ಬನ್ನಿ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಇಂದಿನ ವಿಷಯ ಮಾಡೆಲ್ ರಾವಣನ 3 ವರಗಳು. ಇಲ್ಲಿ ನಿಂತರೆ ಶಿವ, ಇಲ್ಲಿ ನಿಂತರೆ ರಾವಣ. ನಾನು ದಶಾನನ ದಶಕಂಠ ಲಂಕಾಧಿಪತಿ ರಾವಣ. ನನಗೆ 3 ವರಗಳು ಬೇಕೀಗ. ನಾನು ನನ್ನ ಕಳೆದ ಜನ್ಮದಲ್ಲಿ 1000 ವರ್ಷ ತಪಸ್ಸು ಮಾಡಿ 3 ವರಗಳನ್ನು ಗೆದ್ದಿದ್ದೆ. ಆದರೆ ಈ ಜನ್ಮದಲ್ಲಿ ಸಾಧ್ಯವೇ ಇಲ್ಲ. ಯಾಕೆ? ಏಕೆಂದರೆ ನನಗೆ ಮೆಸೇಜ್ ನೋಡೋದು ಬೇಡ್ವಾ? ಹಾಗಾದ್ರೆ ನಾನೇನ್ ಮಾಡ್ಲಿ? ಏನಾದ್ರೂ ಒಂದು ದಾರಿ ಕಂಡು ಹುಡುಕ್ಲೇಬೇಕು. ಏನ್ ಮಾಡ್ಲಿ? ಮೊಬೈಲಲ್ಲಿ ವಾಯ್ಸ್ ಮೆಸೇಜ್ ಕಳಿಸಿಬಿಡ್ತೇನೆ. ಕೈಲಾಸ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ವಾಯ್ಸ್ ಮೆಸೇಜ್ ಕಳಿಸಿ ಆಯ್ತು. ರಾವಣ, ನಿನಗೆ
ಕೊಡ್ಲಿಕ್ಕೆ ಬಂದ. ಭಕ್ತ, ನನ್ನಿಂದ ನಿನಗೆ ಏನಾಗಬೇಕು? ಅರೆ ಗಾಡ್ಜಿ, ನೀವು ಇಷ್ಟು ಬೇಗ ಬಂದ್ಬಿಟ್ರ? ನೀವತ್ತು 5Gಗಿಂತಲೂ ಸ್ಪೀಡ್ ಆಗಿದ್ದೀರಾ. ನನಗೆ 3 ವರಗಳು ಬೇಕಾಗಿದೆ. ಮೊದಲನೇದು, ನನಗೊಂದು ಹೊಸ ಆಪಲ್ ಐಫೋನ್ ಬೇಕು. ಎರಡನೇದು, ನನಗೆ ಲೆಕ್ಕ ಇಲ್ಲದಷ್ಟು ವಾಟ್ಸ್ಆ್ಯಪ್ ಇಮೋಜೀಸ್ ಬೇಕು. ಮೂರನೇದು, ನನಗೆ ಯಾವತ್ತೂ ಖಾಲಿ ಆಗದಂಥ ಡೇಟಾ ಪ್ಯಾಕೇಜ್ ಬೇಕು. ಭಕ್ತ, ನಿನ್ನ ಮೊದಲೆರಡು ವರಗಳಿಗೆ ತಥಾಸ್ತು. ಆದರೆ 3ನೇ ವರ ಕಿಲ್ಲ ಕಿಲ್ಲ ನಾ ಕೊಡಕ್ಕಿಲ್ಲ. ಅದೇನ್ ಮಾಡ್ಕೊಳ್ತಾ ಮಾಡ್ಕೋ. ಅದರಲ್ಲಂತೂ ವೆಸ್ಟರ್ನ್ ಡ್ಯಾನ್ಸ್ ನಮ್ಮೆಲ್ಲರ ಮನಸ್ಸನ್ನು ಫಿದಾ ಮಾಡಿದೆ. ಹೀಗೆ ನನ್ನ ಕ್ಲಾಸ್ನವರು ನಿಮ್ಮ ಮುಂದೆ ನಮ್ಮ ವೆಸ್ಟರ್ನ್ ಡ್ಯಾನ್ಸ್ ಮೂಲಕ ಬರ್ತಿದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಬರಮಾಡಿಕೊಳ್ಳೋಣ. पीरियड वाइंड ने पुरानी लाख रोका तैयार होने के ना
ತನ್ನದೆಂದು ಬಯಸಿದವರು ಯಾರೂ ಇಲ್ಲ. ಸತ್ತ ಮೇಲೆ ಬದುಕಿದವರು ತನ್ನ ಪ್ರತಿಭೆಯನ್ನು ತೋರಿಸಿ ಎಲ್ಲರ ಮನವನ್ನು ರಂಜಿಸುತ್ತಾರೆ. ಹೀಗೆ ತಮ್ಮ ಪ್ರತಿಭೆಯನ್ನು ನಿಮ್ಮ ಮುಂದೆ, ತಮ್ಮ ಮುತ್ತಿನ ಪ್ರತಿಭೆಗಳನ್ನು ನಿಮ್ಮ ಮುಂದೆ ತಂದು ತಮ್ಮ ಕಣ್ಣುಗಳನ್ನೆಲ್ಲ ಸೆಳೆದು ಪ್ರಶಂಸೆಯನ್ನು ಪಡೆದುಕೊಳ್ಳುವುದೆಂದು ನಮ್ಮ ಆಶಯ. बदलाता नहीं, पर अंधेरे से डरता हूँ मैं। यूं तो मैं दिखलाता नहीं, तेरी परवाह करता हूँ मैं। तुझे सब है पता है ना, तुझे सब है पता मेरी माँ। भीड़ में यूं न छोड़ो मुझे, घर लौट के भी आना पाऊँ।
ಯಾಕಪ್ಪ ಇವನು ಯೋಧರ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು. ಯಾಕೆ ಅಂದರೆ ಇವತ್ತಿನ ವಿಷಯ ಅನ್ನೋದು ನಿಂತಿರೋದೇ ಆ ಯೋಧರ ಮೇಲೆ. ಏನಂದರೆ ನನಗೆ ಪದೇ ಪದೇ ಭಾರತೀಯ ಅಂತ ಹೇಳೋದಕ್ಕೆ ಹೆಮ್ಮೆ ಅನಿಸುತ್ತೆ. ಯಾಕೆ ಅಂದರೆ ಯೋಧರ ದಶೆಯಿಂದ ಒಬ್ಬ ಯೋಧ ಒಂದು ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಹೇಳ್ತಾನೆ, ವಿ ಲವ್ ಟು ಡೈ ಫಾರ್ ಯು ಬಟ್ ಅನ್ಫಾರ್ಚುನೇಟ್ಲಿ ಗಾಡ್ ಹ್ಯಾಸ್ ಗಿವನ್ ಅಸ್ ಓನ್ಲಿ ಒನ್ ಲೈಫ್ ಅಂತ. ಅಂದರೆ ನಾವು ನಿಮಗೋಸ್ಕರ ಸಾಯೋದಕ್ಕೆ ಸಿದ್ಧರಿದ್ದೀವಿ, ರಕ್ತವನ್ನು ಹರಿಸೋದಕ್ಕೆ ಸಿದ್ಧರಿದ್ದೀವಿ. ಆದರೆ ಆ ವಿಧಿಯಾಟವು ಏನೋ ದೇವರು ನಮಗೆ ಒಂದೇ ಜೀವನ ನೀಡಿದ್ದಾನೆ, ಎರಡನೇ ಜೀವನದಿದ್ದಿದ್ರೆ ಅದನ್ನು ನಿಮಗೆ ನೀಡ್ತೀವಿ ಅಂತ ಹೇಳೋ ಯೋಧರಿದಾರಲ್ಲ ರೀ, ಅವ್ರಿಗೊಂದು ಸಲಾಮ್ ಹೇಳಲೇಬೇಕು. ಇನ್ನು ಯೋಧರ ಕುಟುಂಬದ ಬಗ್ಗೆ ಮಾತಾಡಬೇಕು ಅಂದರೆ ಅವ್ರ ಸ್ಥಿತಿನ ಕೇಳೋರೆ ಗತಿ ಇಲ್ಲ. ಯಾಕೆ ಅಂದರೆ ನುಂಗಲಾರದ ನೋವನ್ನು ಮನಸ್ಸಲ್ಲೇ ಬಚ್ಚಿಟ್ಟು ಸದಾ ಎಲ್ಲರಿಗೂ ಸಂತೋಷವನ್ನೇ ತುಂಬುತ್ತಾ ನೋವಿನಲ್ಲೇ ಜೀವನ ಕಳೆವ ಹುತಾತ್ಮ ಯೋಧರ ಕುಟುಂಬದ ಚಿತ್ರಣ ಇದೀಗ ನಿಮ್ಮ ಮುಂದೆ. ಅಮ್ಮ, ಅಪ್ಪಂಗೆ ಏನಾಯ್ತು? ಇನ್ಯಾವತ್ತೂ ನಿಮ್ಮಪ್ಪ ವಾಪಸ್ ಬರಲ್ಲ ಕಂದ. ಯಾಕಮ್ಮ? ಅವರು ತನ್ನ ಮಾತೃಭೂಮಿ ಋಣನ ತೀರಿಸಿ ನಮ್ಮೆಲ್ಲರನ್ನ ಬಿಟ್ಟು ಹೋಗ್ಬಿಟ್ರು. ಹಾಗಾದ್ರೆ ಇನ್ಯಾವತ್ತೂ ಅಪ್ಪ ನೋಡೋಕ್ಕಾಗಲ್ವಾ? ಇನ್ನವ್ರು ಬದುಕಿರೋದು ಬರೀ ನೆನಪಲ್ಲಿ ಮಾತ್ರ. ಇದೇನೋ ನಿನ್ನ ಕೈಯಲ್ಲಿ? ಅಮ್ಮ, ನಾನು ಅಪ್ಪನ ಥರ ಆಗ್ತೀನಿ. ನಾನು ಅಪ್ಪನ ಥರ ಭಾರತ್ ಮಾತಾಡಿ ಮಾಡ್ತೀನಿ. I'm
ತೆರೆದಿನ ಎಲ್ಲ ಬಂಗಾರಿ ಮನೆ ಮನೆಗೆ दुनिया की नियत छोड़िए नजर ना हट जाए जानो लौट ये घबराए सानो नजर ना हट जाए जानो लौट ये घबराए सानो जो मंजिलों को जाती है तेरे नाम की कोई सड़क जो ಇವತ್ತಿನ ಟಾಪಿಕ್ ಬಂದು ಏನು ಅಂತ ಅಂದರೆ ಮ್ಯಾಮ್ ಬರಲಾ ಬೇಡವಾ? ಬಾ ಮಾರೆಯ ಒಂದ್ಸಲ. ಹಾಂ, ಇವತ್ತಿನ ಟಾಪಿಕ್ ಬಂದು ಮೋಟಿವೇಶನ್. ಅದರ ಮೀನಿಂಗ್ ಬರ್ಕೊಳ್ಳಿ ನೋಡ್ಸಲಿ. ಮಚ್ಚ ಏನೋ ಮಚ್ಚ, ಈ ಮ್ಯಾಮ್ ಡೈಲಿ ಬಂದು ಮೋಟಿವೇಶನ್ ಅಂತ ತಲೆ ನಿಂತಾರಲ್ಲೋ. ಹೂ ಇಸ್ ದಟ್? ಸ್ಟ್ಯಾಂಡ್ ಅಪ್. ಮ್ಯಾಮ್ ಮೀ? ನಾಟ್ ಮೀ, ನೆಕ್ಸ್ಟ್ ಟು ಮೀ. ಮ್ಯಾಮ್ ಮೀ ಮ್ಯಾಮ್? Yes, what is motivation? Motivation is the digestion, expression, What are you saying? etc. etc. Are you saying biology or business studies? Business ma'am. ಕೂತ್ಕೋ. Sorry ma'am. ನೀವು ಇದಕ್ಕ ಬರೋದು ಮಕ್ಕಳೇ? ಹಾ, ಇದಕ್ಕ ಪೇರೆಂಟ್ಸ್ ನಿಮಗೆ ಫೀಸ್ ಎಲ್ಲ ಕೊಡೋದು. ಸ್ವಲ್ಪ ನಿಮ್ಮ ಎಜುಕೇಶನ್ ಮೇಲೆ ಕಾನ್ಸಂಟ್ರೇಷನ್ ಮಾಡಿ. ಹಾಂ, ಸ್ಟೂಡೆಂಟ್ಸ್, ನಾಳೆ ನಿಮಗೆ ಕಾಲೇಜ್ ಡೇ ಇದೆ ಆ್ಯಂಡ್ ನಿಮ್ಮ ಲಾಸ್ಟ್ ಕಾಲೇಜ್ ಲೈಫ್. ಸ್ವಲ್ಪ ಇದರಲ್ಲಾದರೂ ಟ್ಯಾಲೆಂಟ್ಸ್ ತೋರಿಸಿ, ಇದರಲ್ಲಾದರೂ ನೀವಿದ್ದೀರಾ ಅಂತ ತೋರಿಸಿ ಮಕ್ಕಳೇ. ಸರಿ, ಆಲ್ ದ ಬೆಸ್ಟ್. ಡ್ಯಾನ್ಸ್ ಚೆನ್ನಾಗಿ ಮಾಡಿ. ಸುಮ್ಮನೆ ಕೂತು ಹೋದ್ರು ಮ್ಯಾಮ್ ಇದು ಎಲ್ಲ ನಿಮ್ಮ ಒಳ್ಳೆಯದಕ್ಕೆ. ಬಾರಲ್ಲೋ, ಈ ಗಾಂಧಿ ಮಾತು ಕೇಳ್ಕೊಂಡು ಯಾರು ಉದ್ಧಾರ ಆಗಿದ್ದಾರೆ? Start the beat.
आजा आजा जिंदे शामी आने के तले आजा जरी वाले नीले आसमाने के तले आजा आजा जिंदे शामी आने के तले आजा जरी वाले नीले आसमाने के तले Are you ready? ವಿದ್ಯಾರ್ಥಿಗಳು चंदा
ಹಾಗೆ ನನಗೆ ಒಂದು
आजा जिंद शामी आने के कले जजरी मारे नीले आसमान के कले आजा आजा जिंद शामी आने के कले जजरी मारे नीले आसमान के कले
ಹಲೋ ಹಲೋ ಶಶಾಂಕ್, ಎಲ್ಲಿದ್ಯೋ? ಹಲೋ ಅಪ್ಪ. ಹಲೋ ಶಶಾಂಕ್, ಸ್ವೆಟರ್ ಇಟ್ಕೊಂಡಿದ್ದೇನೋ? ಅಲ್ಲಿ ತುಂಬಾ ಚಳಿ ಅಂತಿದ್ದಿ. ಹಲೋ ಅಪ್ಪ, ನಾನಿನ್ನು ಸಣ್ಣ ಮಗು ಅಲ್ಲ, ಅಸಕ್ಕು ನಾನೇನು ಚಿಕ್ಕ ಮಗು ಅಲ್ಲ, ನಾನು ಅಲ್ಲೇ ತಗೊಳ್ತೀನಿ. ಅದಕ್ಕೆ ಒಂದು ಫೋನ್ ಕಾಲ್ ವೇಸ್ಟ್ ಮಾಡಬೇಕಾ? ನಾನು ತುಂಬ ಬ್ಯುಸಿ ಇದ್ದೀನಿ, ಆಮೇಲೆ ಕಾಲ್ ಮಾಡ್ತೀನಿ. ಹಲೋ ಹಲೋ ಶಶಾಂಕ್, ಏನಂತ ನಿಮ್ಮ ಮಗ? ಅಪ್ಪ ನನ್ನನ್ನೇ ಕೇಳಿದ. ಏನು ಮಕ್ಕಳು ಏನೋ, ನಾನು ಇಲ್ಲಿ ತುಂಬಾ ವರ್ಷದಿಂದ ಇದ್ದೇನೆ, ಈಗಿನ ಮಕ್ಕಳಿಗೆ ವಿಷಯ ನಂಗೆ ಗೊತ್ತಿಲ್ವಾ? ನೋಡಿ ಸಾಕಮ್ಮ, ನಿಮಗೆ ವೃದ್ಧಾಶ್ರಮದಲ್ಲಿ ಇದ್ದಿದ್ದು ಬೇಜಾರಾಗಿರ್ಬೇಕು, ಹಾಗಂತ ಬೇರೆಯವ್ರ ಮಕ್ಕಳಿಗೆ ಹಗುರವಾಗಿ ಮಾತಾಡ್ಬೇಕು. ನನ್ನ ಮಗ ಹಾಗಲ್ಲ, ನನ್ನ ತುಂಬಾ ಪ್ರೀತಿಸ್ತಾನೆ. ಹೀಗಿರುವಾಗ ಅವನನ್ನು ಬಿಟ್ಟು ಹೇಗಿರ್ತಾನೆ? ನೋಡಿ, ನೀವು ಇರುವಷ್ಟು ದಿನ ನಮ್ಮ ಜೊತೆ ಇದ್ದು ಭಜನೆ ಮಾಡ್ತಾ ಆರಾಮಾಗಿರಿ. ಶಾರದಮ್ಮ, ನಾನು ಈ ಮಾತು ಹೇಳ್ತಿಲ್ಲ, ಇವಾಗ ನೀವೇ ಈ ಮಾತು ಮಾಡ್ತಿದ್ದೀರಿ. ನನಗಾದ್ರೂ ನನ್ನ ಹೆಂಡತಿ ಮಗ ಇದ್ದಾರೆ, ಆದರೆ ನಿಮಗೆ ಯಾರಿದ್ದಾರೆ? ನೀವೊಬ್ರು ಅನಾಥೆ. ರೀ ರೀ
ಭೇಟಿ ಆದಾಗ್ನ ನಮಸ್ತೆ ಎಲ್ಲರಿಗೂ 2 ಮಗ್ಗಿ ಕಲ್ತ್ಕೊಬರೋ ಕೇಳಿದ್ದಾನೆ, ಕಲ್ತಿದ್ದೀರಾ? ಹಾಂ ಹೇಳಮ್ಮ. 2 ರಿಂದ 20 ಒಳಗೆ ಹೇಳು. 2, 4, 6 ರಿಂದ 20 ಒಳಗೆ ಹೇಳು. ನೀನ್ ಕಲ್ತಿದ್ದೀಯನಾ? ಸರ್ 2 ಸತಿ ಕಲ್ತಿದ್ದೀನಿ ಸರ್. ಗುಡ್ ಬಾಯ್ ಅಂತ ನಂಗೆ ಗೊತ್ತು ಕಣ, ಹೇಳು. 7 1 2 7 4 7 4 ಸರ್. ಆಮೇಲೆ ಇದು ಮ್ಯೂಸಿಕ್ ಮಾತ್ರ ನೆನಪಿರುತ್ತೆ, ಲಿರಿಕ್ಸ್ ಮಾಡ್ಕೊಂಡಿದೆ. ನಮಗೆ ಯಾರು ಹೇಳಿಕೊಡ್ಲಿಲ್ಲ ಸರ್. ನನಗೂ ಅಷ್ಟೇ, ಹೊಡಿಯಕ್ಕೆ ಮಾತ್ರ ಗೊತ್ತಿದೆ, ನೋವು ತಿಂದ ಅಭ್ಯಾಸ ಇಲ್ಲ. ಏನೇ ಫ್ಲಾಶ್ ಬ್ಯಾಕ್. ನೋಡಿ, ನನ್ನ ಮಗ ಬಂದೇ ಬರ್ತಾನೆ ಒಂದಲ್ಲ ಒಂದು ದಿವಸ. ಹಲೋ ಶಶಾಂಕ್, ಎಲ್ಲಿದ್ಯೋ? ಹಲೋ ಅಪ್ಪ, ನಿಮ್ಗೊಂದು ಮೊಬೈಲ್ಗೊಂದು ಫೋಟೋ ಕಳಿಸಿದ್ದೀನಿ. ಯಾವ ಫೋಟೋ? ಹಲೋ ಶಶಾಂಕ್, ಲೇ ಸ್ವಾತಿ, ಎಲ್ಲಿದ್ದಿ? ನಮ್ಮ ಮಗ ಯಾವ್ದೊಂದು ಫೋಟೋ ಕಳ್ಸಿದ್ದಾನಂತೆ. ಅಲ್ಲ ಕಾಣೆ, ಇದು ನಮ್ಮ ಮಗ ಆಗ್ಲಿಕ್ಕೆ ಚಾನ್ಸೇ ಇಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ವಿದ್ಯಾರ್ಥಿ ಜೀವನದಲ್ಲಿ ನಾವು ಸಿಕ್ಕ ಅವಕಾಶಗಳನ್ನ ಸದುಪಯೋಗ ಮಾಡಿಕೊಂಡ್ರೆ ಜೀವನದುದ್ದಕ್ಕೂ ಅವಕಾಶಗಳು ನಮ್ಮನ್ನರಿಸಿಕೊಂಡು ಬರುತ್ತದೆ. ಇದು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿ ತನಕ ನೋಡ್ತಾ ಇರಿ V4 ನ್ಯೂಸ್, ಮುನ್ನುಡಿ ಮುನ್ನಡಿಗಾಗಿ. ನಮಸ್ಕಾರ.